ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತನ್ನ ಅಭಿಮಾನಿಯ ಬದುಕಿನಲ್ಲಿ ಒಂದು ರೀತಿಯ ಪವರ್ ಮತ್ತು ಇನ್ಸ್ಪಿರೇಷನ್ ಆದವರು. ಪುನೀತ್ ರಾಜ್ಕುಮಾರ್ ಪ್ರತಿಯೊಂದು ಮಾತು ಹಾಗೂ ನಡತೆಯನ್ನ ತಮ್ಮ ಜೀವನದಲ್ಲೂ ಕೂಡ ಚಾಚೂ ತಪ್ಪದೆ ಅಳವಡಿಸಿಕೊಂಡಿರುವಂತಹ ಸಾಕಷ್ಟು ಅಭಿಮಾನಿಗಳು ನಿಮ್ಮ ಮುಂದೆ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಸಾವಿನ ಆಘಾತಕಾರಿ ಸುದ್ದಿಯನ್ನ ಅರಗಿಸಿಕೊಳ್ಳದೆ ಆತ್ಮಹತ್ಯೆಗೆ ಶರಣದವರ ಜೊತೆಗೆ ಪವರ್ ಸ್ಟಾರ್ನ ಪವರ್ಫುಲ್ ನಿರ್ಧಾರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು ಹಲವರಿದ್ದಾರೆ. ಪುನೀತ್ ರಾಜ್ಕುಮಾರ್ನ ಗಟ್ಟಿ ನಿರ್ಧಾರಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಪ್ರವೀಣ್ ಡಿಸೋಜ ಕೂಡ ಒಬ್ಬರು. ಪುನೀತ್ ಬಾಲ ಕಲಾವಿದನಾಗಿ ತೆರೆಯಲ್ಲಿ ಬಂದಂದಿನಿಂದ ಪುನೀತ್ನ ಕಟ್ಟ ಅಭಿಮಾನಿಯಾಗಿರುವ ಪ್ರವೀಣ್ ಪುನೀತ್ ಸಾವಿನ ಬಳಿಕ ಆತ ನಡೆಸಿಕೊಂಡು ಬಂದಿರುವಂತಹ ಸಮಾಜ ಸೇವೆಯನ್ನ ಕಂಡು ಖುಷಿಪಟ್ಟಿದ್ರು. ಸಮಾಜ ಸೇವೆಯ ಜೊತೆಗೆ ಸಾವಿನಲ್ಲೂ ಕೂಡ ಅಗತ್ಯವಿರುವವರಿಗೆ ನೆರವಾದ ಪುನೀತ್ ಕಾಳಜಿಗೆ ಮಾರು ಹೋದ ಪ್ರವೀಣ್ ಡಿಸೋಜ ಸಾವಿನ ಬಳಿಕ ತನ್ನ ಕಣ್ಣನ್ನ ದಾನ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಸಂಬಂಧ ಈಗಾಗಲೇ ಮಂಗಳೂರಿನ ಪ್ರಸಾದ್ ನೇತ್ರಾಲಯದಲ್ಲಿ ಈ ಸಂಬಂಧಿತ ದಾಖಲೆ ಪತ್ರಗಳನ್ನು ತಯಾರಿಸಿಕೊಂಡಿದ್ದಾರೆ. ತನ್ನ ಎರಡೂ ಕಣ್ಣು ದೃಷ್ಟಿಹೀನ ಸಮಸ್ಯೆಯನ್ನು ಎದುರಿಸುತ್ತಿರುವಂತಹ 4 ಮಂದಿಗೆ ಸಹಾಯವಾಗುತ್ತದೆ ಎನ್ನುವ ಮಾಹಿತಿ ಪಡೆದುಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ನಂತಹ ದೊಡ್ಡ ವ್ಯಕ್ತಿಗಳಿಗೆ ತಮ್ಮ ನೇತ್ರದಾನ ಮಾಡುವುದಾದರೆ ತನ್ನಂತಹ ಸಾಮಾನ್ಯ ವ್ಯಕ್ತಿ ಯಾಕೆ ಮಾಡಬಾರದು ಎನ್ನುವುದನ್ನು ಯೋಚಿಸಿ ಈ ತೀರ್ಮಾನಕ್ಕೆ ಬಂದಿರುವುದಾಗಿ ಪ್ರವೀಣ್ ಡಿಸೋಜ ಪ್ರತಿಕ್ರಿಯಿಸಿದ್ದಾರೆ. ತನ್ನ ಈ ನಿರ್ಧಾರಕ್ಕೆ ಕುಟುಂಬದ ಎಲ್ಲರ ಸಹಮತವೂ ಇದ್ದು ಕಣ್ಣಿನ ಜೊತೆಗೆ ಅಂಗಾಂಗ ದಾನಕ್ಕೂ ಕೂಡ ನಿರ್ಧರಿಸಿದ್ದೇನೆ ಎಂದಿದ್ದಾರೆ. ಅಂಗಾಂಗ ದಾನಕ್ಕೆ ಸಂಬಂಧಿಸಿದ ಪ್ರಕ್ರಿಯೆಗಳು ನಡೀತಾ ಇದೆ ಎಂದು ಅವರು ತಿಳಿಸಿದ್ದಾರೆ. ತನ್ನದೇ ಡ್ರೈವಿಂಗ್ ಸ್ಕೂಲ್ ನಡೆಸಿಕೊಂಡು ಬರ್ತಾ ಇರುವ ಪ್ರವೀಣ್ ಡಿಸೋಜ ಕಳೆದ 29 ವರ್ಷಗಳಿಂದ ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡವರು. ಅಲ್ಲದೆ ಪುನೀತ್ ರಾಜ್ಕುಮಾರ್ನಂತೆ ಕಾರ್ ರೇಸ್ನಲ್ಲಿ ಆಸಕ್ತಿ ಹೊಂದಿರುವವರು ಕೂಡ ಹೌದು. JCA ಮಟ್ಟದಲ್ಲಿ ನಡೆಯುವಂತಹ ಕಾರ್ ರೇಸ್ ಸ್ಪರ್ಧೆಯಲ್ಲಿ 3 ಬಾರಿ ಪ್ರಥಮ ಸ್ಥಾನವನ್ನು ಕೂಡ ಪಡೆದವರು ಪ್ರವೀಣ್. ನೇತ್ರದಾನ ಮತ್ತು ಅಂಗಾಂಗ ದಾನವನ್ನ ಮಾಡಬೇಕೆಂದು ಕಳೆದ 10 ವರ್ಷಗಳಿಂದ ಯೋಜನೆ ಹಾಕಿಕೊಂಡಿದ್ದ ಪ್ರವೀಣ್ ಅವರಿಗೆ ಪುನೀತ್ ರಾಜ್ಕುಮಾರ್ ಸಾವಿನ ಬಳಿಕ ಅವರು ನೇತ್ರದಾನ ಮಾಡಿರುವ ವಿಚಾರ ತಿಳಿದು ಬಂದಿದೆ. ಇದನ್ನೇ ಪ್ರೇರಣೆಯಾಗಿ ತೆಗೆದುಕೊಂಡ ಪ್ರವೀಣ್ ಈ ನಿರ್ಧಾರಕ್ಕೆ ಬರುವ ಮೂಲಕ ಪವರ್ ಸ್ಟಾರ್ ಪುನೀತ್ ಅನುಸರಿಸಿದ ಹಾದಿಯಲ್ಲೇ ನಡೆದಿದ್ದಾರೆ. ನಾನು ಪುನೀತ್ನವರನ್ನು ಅವರ ಫಿಲ್ಮ್ ಎಲ್ಲ ನೋಡ್ತಾ ಇರ್ತಿದ್ದೆ. ಆಮೇಲೆ ಎಲ್ಲರ ಇದೊಂದು ಪಿಕ್ಚರ್ ನೋಡ್ತಾ ಇರ್ತಿದ್ದೆ. ನಟನೆ ಎಲ್ಲ ನನಗೆ ತುಂಬ ಖುಷಿಯಾಯಿತು. ಅವರ ನಟನೆ ಎಲ್ಲ ಸಣ್ಣದಿಂದ ಬಾಲ್ಯದಿಂದಲೇ. ಹೀಗಿರುವಾಗ ಇದರ ನಂತರ ನಾನು ಕೆಲವು ವಿಷಯಗಳನ್ನು ತಿಳ್ಕೊಂಡೆ. ಏನಂದರೆ ಅವರು ವೃದ್ಧಾಪ್ಯದ ಇವರಿಗೆ ಮತ್ತು ಶಾಲೆ ಮಕ್ಕಳಿಗೆ ಬಡವರಿಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಅದು ಗೊತ್ತಾಯಿತು. ಆಮೇಲೆ ಇಷ್ಟು ದೊಡ್ಡ ಒಂದು ನಟರು ಅವರ ನಂತರ ನೇತ್ರದಾನವನ್ನು ಮಾಡ್ತಾರೆ ಅಂತ ಹೇಳುವಾಗ ನನಗೆ ಇನ್ನೂ ತುಂಬ ಸಂತೋಷ ಆಯಿತು. ಇದನ್ನು ನಾನು 10-15 ವರ್ಷದ ಮೊದಲು ನಾನು ಮಾಡಬೇಕಂತೇಳಿ ನಿರ್ಧಾರ ಮಾಡಿಕೊಂಡಿದ್ದೆ. ಆದರೆ ನನಗೆ ಈ ಪ್ರೇರಣೆ ಬರಲಿಕ್ಕೆ ಕಾರಣ ಪುನೀತ್ನವರು. ಯಾಕೆಂದರೆ ಅವರು ಮಾಡಿದಾಗ ನಾನು ಯಾಕೆ ಮಾಡಬಾರ್ದು ಅಂತೇಳಿ ಆಯಿತು. ಸೊ ಅದಕ್ಕೋಸ್ಕರ ನಾನು 2ನೇ ತಾರೀಕಿನಂದು ಅದರ ಬಗ್ಗೆ ವಿಚಾರಿಸಿ ಎಲ್ಲ ನಾನು ತಿಳ್ಕೊಂಡು ಅವರ ಇದರಿಂದಲೇ ನನಗೆ ಈ ಕೆಲಸವನ್ನು ಮಾಡಬೇಕಂತೇಳಿ ನನಗೆ ಅನಿಸಿತು. ಯಾಕಂದರೆ ನನ್ನ ನಿರ್ಧಾರ ಏನಿತ್ತಂದರೆ ಸತ್ತೋದ ನಂತರ ಸುಮ್ಮನೆ ನಮ್ಮ ದೇಹ ಮಣ್ಣಾಗಿ ಅಥವಾ ಸುಟ್ಟು ಬೂದಿಯಾಗಿ ಹೋಗುವುದಕ್ಕಿಂತ 4 ಜನರಿಗೆ ಉಪಯೋಗ ಆಗಲಿ ಅಂತೇಳಿ ನನ್ನ ಮನಸ್ಸು ಅನಿಸಿತು ಇದೆಲ್ಲ.